ನೂರುಲ್ ಹುದಾ ಆಂಗ್ಲ ಮಾಧ್ಯಮ ಶಾಲೆಗೆ ಸಂಬಂಧಿಸಿದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಉಪ್ಪಳದ ಹನಫಿ ಜಮಾತ್ ಆವರಣದಲ್ಲಿ ನಡೆಯಿತು. ಕೇರಳ ರಾಜ್ಯದಲ್ಲೇ ಅತ್ಯಧಿಕ ಮಂದಿ ಉರ್ದು ಭಾಷೆಯನ್ನಾಡುವ ಹನಫಿ ಸಮುದಾಯದ ಮುಸಲ್ಮಾನರು ಅತಿ ಹೆಚ್ಚು ಇರುವಂತಹ ಉಪ್ಪಳದ ಜನತೆಯ ಬಹಳ ಕಾಲದ ನಿರೀಕ್ಷೆ ಈ ಮೂಲಕ ಈಡೇರಿದಂತಾಗಿದೆ. ಕೇಂದ್ರ ಜಮಾಹತ್ ಆಗಿರುವ ಸುನ್ನತ್ ಹನಾಫಿ ಜಮಾಹತ್ ಉಪ್ಪಳ ಇದರ ಆಡಳಿತ ಮಂಡಳಿಯ ಸಮುದಾಯಕ್ಕೆ ಉತ್ತಮವಾದ ವಿದ್ಯಾರ್ಜನೆಯನ್ನ ನೀಡುವ ಉದ್ದೇಶದಿಂದ ವಿದ್ಯಾಸಂಸ್ಥೆಯನ್ನ ಆರಂಭಿಸಲು ತೀರ್ಮಾನಿಸಿದ್ದು, ಆ ಪ್ರಯುಕ್ತ ಕಚೇರಿ ಉದ್ಘಾಟನೆ ನಡೆಯಿತು. ಹಾಜಿ ಬಿಎಸ್ ಅಬ್ದುಲ್ ರೆಹಮಾನ್ ರವರ ಅಧ್ಯಕ್ಷತೆಯಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಲಾಂಛನವನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಉರ್ದು ಭಾಷಿಕರ ಕನಸು ಸಾಕಾರಗೊಂಡಿರುವುದು ಅತೀವ ಸಂತೋಷವನ್ನ ಪಡುತ್ತಿದ್ದೇನೆ. ಇನ್ನು ಮುಂದಿನ ಪೀಳಿಗೆಗಾದರೂ ವಿದ್ಯಾಭ್ಯಾಸದ ಮಹತ್ವವನ್ನ ತಿಳಿಸಿ ಅವರನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಬಹುದು ಎಂದರು. ಉಪ್ಪಳದ ಪರಿಸರಗಳಾದ ನಯಾ ಬಜಾರ್, ಬಾಂಬೆ ಬಜಾರ್, ಮಜಾಲ್, ಬಪ್ಪಾಯಿ ತೊಟ್ಟಿ, ಕುರ್ಚಿಪಳ್ಳ, ಅಂಬಾರ್, ಮಣಿಮುಂಡ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ವಾಸವಾಗಿರುವ ಉರ್ದು ಭಾಷೆಗಳನ್ನಾಡುವ ಅಹ್ಲೆ ಸುನ್ನತ್ ಹನಾಫಿ ಸಮುದಾಯಕ್ಕೊಳಪಟ್ಟ ಸುಮಾರು 5,000 ಮಂದಿ ഈ പ്രദേശದಲ್ಲಿ വാസിಸುತ್ತಿದ್ದಾರೆ. അസറിനും മഗ്‌രിബിനൊക്കെ പോകുന്ന ആളുകൾ ഉപ്പാക്ക് സലാം പറഞ്ഞ് ഉപ്പ ഉറുദുവിൽ സംസാരിക്കുന്നതും ഇംഗ്ലീഷ് ട്യൂഷൻ കൊടുക്കുന്ന നാളുകളിലൊക്കെ കണ്ട ധാരാളം ആളുകളുടെ മുഖങ്ങളാണ് സ്റ്റേജിലും മുമ്പിലും ഞാൻ കാണുന്നത്. അതുകൊണ്ട് ഇവിടെ വരുമ്പോൾ അസീം സാഹിബ് ഈ ഒരു സംരംഭത്തിൻ്റെ കാര്യം പറഞ്ഞു. വലിയ വേദനാജനകമായൊരു കാര്യമെന്ന് പറയുന്നത് കഴിഞ്ഞ 10-12 വർഷമായി മങ്ങൽപ്പാടിയിലെ മോർച്ചറിയുമായി ബന്ധപ്പെട്ടുകൊണ്ട് പ്രവർത്തിക്കുന്ന ഒരു ഇബാദത്തായി കരുതുന്ന ഒരു പൊളിറ്റീഷ്യനാണ് ഞാൻ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಹಾಜಿ ಬಿಎಸ್ ಅಬ್ದುಲ್ ರೆಹಮಾನ್ ರವರು ಮಾತನಾಡಿ, ನಮ್ಮ ಜಮಾಹತಿನ ಅಧೀನದಲ್ಲಿ ವಿದ್ಯಾಸಂಸ್ಥೆ ಆರಂಭವಾಗುತ್ತಿರೋದು ಬಹಳ ಒಳ್ಳೆಯ ವಿಚಾರ ಎಂದರು. टाइलर टाइप में हमको करना बट कुछ भी काम के लिए उनका जाना पड़ता था. आज ऐसा नहीं है, हम लोग के पास है. अभी हम लोग जहाँ इंग्लिश मीडियम चालू करते हैं. ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದ ಅಜೀಂ ಮಣಿಮುಂಡಾರವರು ಮಾತನಾಡಿ, ನಾವು ಮುಂದುವರಿಯುತ್ತಿದ್ದೇವೆ. ಇದರ ಮುಂದಿನ ಭಾಗವಾಗಿ ಇದೀಗ ಹನಾಫಿ ಜಮಾಹತ್ ಚಾಲನೆ ನೀಡುತ್ತಿರುವ ವಿದ್ಯಾಸಂಸ್ಥೆ. ನಮ್ಮ ಜಮಾಹತಿಗೊಳಪಟ್ಟ ಪ್ರತಿಯೊಬ್ಬನೂ ಕೂಡ ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನ ಸ್ವೀಕರಿಸಿ ಜಮಾಹತಿನ ಸೇವೆಗೆ ಮುಂದಾದರೆ ಮಾತ್ರ ನಮ್ಮ ವಿದ್ಯಾಸಂಸ್ಥೆಯನ್ನ ಉತ್ತಮವಾದ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂದರು. कल के बारे में हम लोगों ने बहुत अच्छा सोचा है. उसी का नतीजा है, वो सोच का नतीजा है कि हम लोग आज ये कदम उठा रहे हैं. तो उस तरह से ये होगा कि हमारा जो है ये कल्चर, ये आइडेंटिटी जो है वो बिल्कुल महफूज रहेगा इंशाअल्लाह. उसके लिए हमको हर वक्त एक दूसरे का साथ देते हुए, एक दूसरे के बात को मानते हुए, आपस में मशवरे करते हुए हम लोगों को इंशाअल्लाह आगे बढ़ना है. ಈ ಸಂದರ್ಭ ವೇದಿಕೆಯಲ್ಲಿ ಜಮೀರ್ ಅಂಬಾರ್, ಹಾಜಿ ಹುಸೈನ್ ಕೆಎಸ್, ಸೈಯದ್ ಮೊಹಮ್ಮದ್ ಹಾಜಿ, ಮೊಹಮ್ಮದ್ ಹುಸೇನ್, ಶೇಖ್ ಆದಂ ಸಾಹೇಬ್, ಸೈಯದ್ ಮೊಹಮ್ಮದ್ ರಫೀಕ್, ಅಶ್ರಫ್ ರಂಜಾನ್, ಮಕ್ಬೂಲ್ ಅಹ್ಮದ್, ಶೇಖ್ ಇಸ್ಮಾಯಿಲ್ ಮುನ್ನಾ, ನೂರುದ್ದೀನ್ ಅಡ್ಕಾ, ನಾಸಿರ್ ಖಾನ್ ಅಂಬಾರ್, ಅಬ್ದುಲ್ ಆಜೀಜ್, ಫೈಜಲ್ ರೆಹಮಾನ್, ಮೊಹಮ್ಮದ್ ಆಸಿಫ್, ಅಬೂಬಕರ್ ಹಾಜಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.